Kannada? No, actually, हमें हिंदी आता है. Can we call her ma'am? Yeah, sure. Hi. Hi. Hi, ma'am. Hi. You're from Pune, right? You know Kannada, ma'am? Yeah, I know Kannada. Okay, you're from Haan. Karnataka? Trasi. Oh, nice. Native Trasi, but staying in Pune. Okay. So, they look beautiful. ಇವರಿಗೆಲ್ಲ ಕನ್ನಡ ಬರೋದಿಲ್ಲ. ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಮತ್ತೆ ನೀವು. ಓಕೆ, ಸೊ ಇದು ಹೇಗೆ ಗೊತ್ತಾಯಿತು ಮ್ಯಾಮ್ ಡ್ಯಾನ್ಸ್ ವಾರಿಯರ್ಸ್ ಪುಣೆವರೆಗೂ ಸೌಂಡ್ ಮಾಡಿದೆ ಅಂತಂದರೆ ಈ ಕ್ವಶನ್ ನಾನು ಕೇಳಲೇಬೇಕು. ಒಂದು ಫ್ರೆಂಡ್ ಥ್ರೂ ಇಂದ ಗೊತ್ತಾಯಿತು. ಓಕೆ, ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಓಕೆ, ಇವರೆಲ್ಲ ಯಕ್ಷಗಾನ ಕಲಿತಾರೆ, ಕಥಕ್ ಎಲ್ಲ ಮಾಡ್ತಾರೆ. ನಾನು ಎಣಿಸಿ ಇದೊಂದು ಒಳ್ಳೆ ಆಪರ್ಚುನಿಟಿ ನಮ್ಮ ಊರಿನವರಿಗೆ ಮಹಾರಾಷ್ಟ್ರದ ಮಕ್ಕಳು ಯಕ್ಷಗಾನ ಮಾಡ್ತಾರೆ ಅಂತ ತೋರಿಸ್ಲಿಕ್ಕೆ, ಮತ್ತೆ ಬೇರೆ ಬೇರೆ ಡ್ಯಾನ್ಸ್ ಫಾರ್ಮು ಮಾಡ್ತಾರೆ. ಸೊ ಯಾರು ಟ್ರೈನ್ ಮಾಡಿದ್ದು ಇವರನ್ನೆಲ್ಲ? ನೀವೇನಾ? ಸಾರಿ, ಯಾರು ಟ್ರೈನ್ ಮಾಡಿದ್ರು? ನಾನೇ. ನೀವೇ? ಓಕೆ. ಸೊ ಹೇಗೆ ಈ ಟೀಮ್ ಹುಟ್ಕೊಳ್ತು ಪುಣೆಯಲ್ಲಿ? ಎಲ್ಲ ನಂದು ಡ್ಯಾನ್ಸ್ ಕ್ಲಾಸ್, ನನ್ನ ಪುಣೆಯಲ್ಲಿ ಡ್ಯಾನ್ಸ್ ಕ್ಲಾಸ್ ಇದೆ. ಓಕೆ. ಸೊ ಅದರಲ್ಲಿ ಕಾಂಪಿಟೇಷನ್ ಗ್ರೂಪ್ ಅಂತ ಮಾಡಿದ್ದೆ. ಒಂದು 50-60 ಮಕ್ಕಳು ಯಕ್ಷಗಾನ ಕಲಿತಿದ್ದಾರೆ. ಸೊ ಯಕ್ಷಗಾನ ಬೇಸಿಕಲಿ ದಕ್ಷಿಣ ನಮ್ಮ ಕರ್ನಾಟಕ ಸೈಡ್ ಜಾಸ್ತಿ. ಗೋಪಾಲ್ ಗಾಣಿಗ ಅಂತ ಹ್ಯಾರೆಂಜಲ್, ನೈಸ್, ಅವರಿಂದ ಕಲಿತಿದ್ದೆ ನಾನು. ಸೊ ನೀವು ಈ ಫಾರ್ಮ್ನ ಅಲ್ಲಿ ಬ್ಲೆಂಡ್ ಮಾಡಿದಾಗ, ಅಲ್ಲಿ ಕ್ರಿಯೇಟ್ ಮಾಡಿದಾಗ ಹೆಂಗೆ ಅನ್ಸು, ಹೇಗಿತ್ತು ರೆಸ್ಪಾನ್ಸ್? ತುಂಬಾ ಒಳ್ಳೆ ರೆಸ್ಪಾನ್ಸ್. ಇವರೆಲ್ಲ ಅಂದ್ರೆ ಕನ್ನಡ ಸಾಂಗ್ ಕೂಡ ಹೇಳ್ತಾ ಡ್ಯಾನ್ಸ್ ಮಾಡ್ತಾರೆ, ಮಾತಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಅವ್ರು ತುಂಬಾ ಎಂಜಾಯ್ ಮಾಡ್ತಾರೆ ಯಕ್ಷಗಾನ ಮಾಡುವಾಗ. ನಮ್ಮ ಮೇನ್ ಆ್ಯಕ್ಚುಲಿ ಕಥಕ್ ಫ್ರೀ ಸ್ಟೈಲ್, ಬಟ್ ಯಕ್ಷಗಾನ ಲಾಸ್ಟ್ 2-3 ಇಯರ್ಸಿಂದ ನಾನು ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಬಟ್ ಅವ್ರು ತುಂಬ ಎಂಜಾಯ್ ಮಾಡ್ತಾರೆ ಕಲಿಯುವಾಗ. ಮೇಡಮ್, ನಮ್ಮ ಪ್ರಿವಿಲೇಜ್ ನಿಮ್ಮಂಥ ಟ್ಯಾಲೆಂಟ್ಸ್ ಪುಣೆಯಿಂದ ಬಂದಿರೋದು ನಮ್ಮ ವೇದಿಕೆಗೆ. ಆ್ಯಂಡ್ ಸ್ಪೆಷಲಿ ನೀವು ಒಂದು ಆರ್ಟ್ ಫಾರ್ಮ್ನ ಬೇರೆ ಬೇರೆ ಸ್ಟೇಟ್ಸಿದ ಆರ್ಟ್ ಫಾರ್ಮ್ನ ಹೇಳಿಕೊಡ್ತಿದ್ದೀರಾ, ಅದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಸೊ ನಮ್ಮ ಮಂಗಳೂರು ಕಲೆಯನ್ನು ತಗೊಂಡೋಗಿ ಮಹಾರಾಷ್ಟ್ರದಲ್ಲಿ ಕಲಿಸಿ ಪುನಃ ಮಂಗಳೂರಿಗೆ ತಂದು ಪ್ರೆಸೆಂಟ್ ಮಾಡ್ತಿದ್ದೀರಾ. ಸೊ ಆಲ್ ದ ವೆರಿ ಬೆಸ್ಟ್. ಭಾವನಾಸ್ ಡ್ಯಾನ್ಸ್ ಸ್ಟುಡಿಯೋ ಪುನಃ ಆಲ್ ದ ಬೆಸ್ಟ್ ಗೈಸ್. ಥ್ಯಾಂಕ್ ಯು. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾ ಸುಜಲಾ ಸುಫಲಾ ಮಲಯಜ ಶೀತಲಾ ಶೀತಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಶ್ಯಾಮಲಾ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕಿತಮಿತಾ ಧುಮದಲ ಶೋಭಿನಿ, ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕಿತಮಿತಾ ಧುಮದಲ ಶೋಭಿನಿ, ಸುಹಾಸಿನಿ ಸುಮಧುರ ಭಾಷಿಣಿ, ಸುಖದಾ ವರದಾ ಸುಖದಾ ವರದಾ ಮಾತರಂ, ವಂದೇ ಮಾತರಂ. ಕೆಲವೊಂದು ಪರ್ಫಾರ್ಮೆನ್ಸ್ ನಮ್ಮನ್ನು ಸೈಲೆನ್ಸ್ ಮಾಡಿಬಿಡುತ್ತೆ. ಅಂದರೆ ಮಾತಾಡೋಕ್ಕೆ ದರ್ ಇಸ್ ನೋ ವರ್ಡ್ಸ್ ಟು ಸೇ ವಾಟ್ ಇಟ್ ಈಸ್. ಓಕೆ, ಇಟ್ಸ್ ಅನ್ ಎಕ್ಸಲೆಂಟ್ ಪ್ರೆಸೆಂಟೇಷನ್.
And I found like somewhere I am seeing some international performances on stage. It is Thank so you so neat, much. so perfect, so soothing. Thank Very, you so much. very good. ನಿಜವಾಗ್ಲೂ ಇಂಥ ಪರ್ಫಾರ್ಮೆನ್ಸಿಗೆ ಎದ್ದು ನಿಂತ್ಕೊಂಡೇ ಮಾತಾಡಬೇಕು. ಓಕೆ, ಯಾಕೆಂದರೆ ನಮ್ಮ ಕಲೆನ ನೀವು ಬೇರೆ ಬೇರೆ ಕಡೆ ಕೊಂಡೋಗಿ ತೋರಿಸ್ತಾ ಇದ್ದೀರಾ. ಆ್ಯಂಡ್ ನಮ್ಮ ಕಲೆಗೆ ಅದರದಾದ ಒಂದು ರೆಸ್ಪೆಕ್ಟ್, ಆ ಜಾನರ್, ಒಂದು ಅಥೆಂಟಿಸಿಟಿ ಇದೆ. ಅದನ್ನು ನೀವು ಇವತ್ತು ವೇದಿಕೆಯಲ್ಲಿ ತಂದಿದ್ದೀರಾ. ಎಲ್ಲೂ ನಮಗೆ ಬೋರ್ ಅನಿಸಿಲ್ಲ, ಎಲ್ಲೂ ನಮಗೆ ಅದು ಇಂಪಾರ್ಟೆಂಟ್. ನಾವು ಆ ಕಲೆನ ತಂದಾಗ ಅದನ್ನು ಅಷ್ಟೇ ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡಬೇಕು. ಆ್ಯಂಡ್ ದಿಸ್ ಇಸ್ ಫ್ರಮ್ ಮೈ ಸೈಡ್, ಇಟ್ ಈಸ್ ಅನ್ ವಂಡರ್ಫುಲ್ ಆ್ಯಕ್ಟ್. ಆ್ಯಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಫಾರ್ ದ ನೆಕ್ಸ್ಟ್ ರೌಂಡ್. ಲೆಟ್ಸ್ ಸಿ ಒನ್ ಮೋರ್ ಜಡ್ಜಸ್ ವಾಟ್ ದೇ ಆರ್ ಗೋಯಿಂಗ್ ಟು ಸೇ. ಥ್ಯಾಂಕ್ ಯು. ಇಂಥ ಬ್ಯೂಟಿಫುಲ್ ಡ್ಯಾನ್ಸರ್ಸ್ ಅಥವಾ ಟೀಚರ್ಸ್, ಮಾಸ್ಟರ್ಸ್ ಮುಂದೆ ನನಗೆ ಜಾಸ್ತಿ ಏನೂ ಮಾತಾಡಲಿಕ್ಕಿಲ್ಲ. ಇಟ್ಸ್ promise from all the contestants. Prati round, okay, every round you have to bring a new form of dancing. Maybe Yakshagana ivat nodidvi, like Kathak or anything else that I know there are few dancers who will say like illa namage hip hop ಮಾಡಬೇಕು, ನಾವು ಅದನ್ನೇ ಸೂಟ್ ಮಾಡ್ತೀವಿ. No, we want something new from you guys, and also I want you guys to learn Kannada, at least one line and come for us. Yeah, definitely. And all the very best. Do well, practice And well. in short, we want all that Desi performances Yes, in yes, future Desi from you. performances. Okay, all the forms. Okay, so this will be an unique team for me. So I'll be looking up for the great performance of Indian cultures. Okay, all the best to you. Thank you so much. Thank you. All Thank you the so much. best. Tarun's dance studio, right? ಎಸ್ ಮ್ಯಾಮ್. Okay. ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ನಾವು ಈಸ್ಟರ್ನ್ ಸಾಂಗ್ ಮ್ಯಾಮ್, ಹನುಮಾನ್ ಇದು. ಓಕೆ, ಆಲ್ ಸೆಟ್ಟಾ? ಹಾಂ ಮ್ಯಾಮ್. ಎಲ್ಲರ ಮುಖದಲ್ಲೂ ನಗು ಇದೆ ಅಲ್ವಾ? ಲಾಸ್ಟಿಗೆ ಒಬ್ಬರು ಮತ್ತೆ ನನಗೆ ಹೊಡೆಯೋ ಥರ ಇದ್ದಾರೆ, ಸ್ಟೆಂಟ್ ಪರ್ಫಾರ್ಮ್ ಮಾಡ್ತಾರಾ ಅಂತ ಹೇಳಿ ಅಲ್ವಾ ಅವರು? ಹಾಂ. ಓಕೆ, ಸೊ ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? 2 weeks ಮ್ಯಾಮ್. 2 weeksಯಿಂದ. ಫಸ್ಟ್ ಟೈಮ್ ಡ್ಯಾನ್ಸ್ ವಾರಿಯರ್ಸಿಗೆ ಬರ್ತಾ ಇರೋದಾ? ಹಾಂ ಮ್ಯಾಮ್. ಎಲ್ಲಿಂದ ಬಂದಿದ್ದೀರಾ? ಸುಳ್ಯ. ಓಕೆ, ಸೊ ಕನ್ನಡ, ತುಳು ಹಾಂ. ಓ ಬರ್ಪುಣ್. ಕನ್ನಡ ಇಸ್ ಓಕೆ. ಓಕೆ, ಕನ್ನಡ ಇಸ್ ಓಕೆ. ಆಲ್ ದ ಬೆಸ್ಟ್. Thank you, ಚೆನ್ನಾಗಿ sir. ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. श्री गुरु चरण सरोज रज, निज मन मुकुर सुधारी, बरनौ रघुबर विमल जसु, जोदायक फलचारी, बुद्धिहीन तनु जानिके, सुमिरो पवन कुमार, बल बुद्धि विद्या देहु मोहि, हरहु कलेस विकार। ज्ञान गुण सागर जय कपी सती लोक उजागर, जय हनुमान ज्ञान गुण सागर जय कपी सती लोक उजागर, राम दूत अतुलित बल धामा, अंजनी पुत्र पवन सुत नामा, महावीर विक्रम बजरंगी, कुमति निवार सुमति के संगी, जय हनुमान ज्ञान गुण सागर जय कपी सती लोक उजागर, जय हनुमान ज्ञान गुण सागर जय कपी सती लोक उजागर, रंजन भरन विराज सुबेसा, कानन कुंडल कुंचित केसा, हाथ वज्र और ध्वजा विराजय, कांधे मूंज जनेऊ साजय, जय हनुमान ज्ञान गुण सागर जय कपी सती लोक उजागर, जय हनुमान ज्ञान गुण सागर जय कपी सती लोक उजागर, जय संत
ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ವಿದ್ಯಾವಾನ್ ಗುಣಿ ಅತಿ ಚಾತುರ ರಾಮ ಕಾಜ ಕರಿಬೇಕೋ ಆತುರ ವಿದ್ಯಾವಾನ್ ಗುಣಿ ಅತಿ ಚಾತುರ ರಾಮ ಕಾಜ ಕರಿಬೇಕೋ ಆತುರ ಪ್ರಭು ಚರಿತ ಸುನಬೇಕೋ ರಸಿಯ ಪ್ರಭು ಚರಿತ ಸುನಬೇಕೋ ರಸಿಯ ರಾಮ ಲಖನ ಸೀತಾವನ ಬಸಿಯ रूप धरि सियहि दिखावा विकट रूप धरि लंक जरावा भीम रूप धरि असुर सहारे रामचंद्र के काज सवारे जय हनुमान ज्ञान गुण सागर जय कपीस तिहु लोक उजागर जय हनुमान ज्ञान गुण सागर जय कपीस तिहु लोक उजागर अंतकाल रघुबर पुर जाई जहाँ जन्म हरि भक्त कहाई और देवता चित्तन धरई हनुमत से सर्व सुख करई संकट कटई मिटई सब पीरा जो सुमिरै हनुमत बलबीरा जय 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 हनुमान गोसाई कृपा करहु गुरुदेव की नाई जो सत बार पाठ कर कोई छूटहि बंदी महासुख होई जो यह पढ़े हनुमान चालीसा होय सिद्धि साखी गौरीसा तुलसीदास सदा हरि चेरा कीजे नाथ हृदय महडेरा जय हनुमान ज्ञान गुण सागर जय कपीस तिहु लोक उजागर जय पवन तनय संकट हरण मंगल मूर्ति राम लखन सीता सहित हृदय बसहु सुरभू ತುಂಬ ಚೆನ್ನಾಗಿದೆ ನಿಮ್ಮ ಕೋಆರ್ಡಿನೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಸ್ಟೆಪ್ಸ್ ಆಗಿರ್ಬೋದು, ನೀವೆಲ್ಲ ಮಾಡಿರೋ ರೀತಿ ಆಗಿರ್ಬೋದು, ನಿಮ್ಮ ಕಾಸ್ಟ್ಯೂಮ್ ಆಗಿರ್ಬೋದು, ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್. ನಂದು ಒಂದೇ ಒಂದು ಪಾಯಿಂಟ್ ಏನು ಅಂತಂದರೆ, ವಿ ಹ್ಯಾವ್ ಟು ಲಿವ್ ಬಿಹೈಂಡ್ ದ್ಯಾಟ್ ಕೈಂಡ್ ಆಫ್ ಈಸ್ಟರ್ನ್ ಟೆಕ್ನಿಕ್ಸ್. ಅಂದರೆ ಆ ಈಸ್ಟರ್ನ್ ಫಾರ್ಮಿಂದ ನಾನು ಬಿಟ್ಬಿಟ್ಟು ಮುಂದೆ ಬರಬೇಕು. ಇಫ್ ಇನ್ ಕೇಸ್ ಯು ಗೆಟ್ ಸೆಲೆಕ್ಟೆಡ್ ಇನ್ ದ ನೆಕ್ಸ್ಟ್ ರೌಂಡ್, ಯು ಹ್ಯಾವ್ ಟು ಶೋ ಅಸ್ ಸಮಥಿಂಗ್ ನ್ಯೂ. ಆವಾಗಲೇ ಹೇಳ್ದಂಗೆ ಸಮಥಿಂಗ್ ನ್ಯೂ ಆ್ಯಂಡ್ ಹೊಸತನ ತೊಗೊಂಬರ್ಬೇಕು. ಆ್ಯಂಡ್ ವಿ ಹ್ಯಾವ್ ಹೋಪ್ಸ್. ಯಾಕೆ ಅಂತಂದರೆ ಯು ಗೈಸ್ ಹ್ಯಾವ್ ದಟ್ ಕ್ಯಾಲಿಬರ್. ನಿಮ್ಮ ಹತ್ರ ಆ ಕ್ಯಾಲಿಬರ್ ಇದೆ, ಮಾಡೋವಂಥ ಕ್ಯಾಲಿಬರ್ ಇದೆ. ಅದನ್ನು ಕೊರಿಯೋಗ್ರಾಫರ್ ಏನು ಹೇಳ್ತಾರೋ ನೆಕ್ಸ್ಟ್ ರೌಂಡಿಗೆ ಅದೇನು ಕೊಡ್ತಾರೋ ಅದನ್ನು ನೋಡಿಬಿಟ್ಟು ಚಂದ ಮಾಡಿ, ಇನ್ನೂ ಚಂದ ಮಾಡಿ. ಯಾಕಂದರೆ ಇಟ್ ವಾಸ್ ವೆರಿ ನೀಟ್, ಲೈಕ್ ವೆರಿ ನೀಟ್. ಏನು ಲೂಪ್ ಹೋಲ್ಸ್ ಇರಲಿಲ್ಲ ಇದರಲ್ಲಿ. ಆದರೆ ಐ ವಾಂಟ್ ಸಮಥಿಂಗ್ ನ್ಯೂ ಫ್ರಮ್ ಯು ಗೈಸ್ ಅಷ್ಟೇ. ದಿಸ್ ಇಸ್ ಮೈ ಸೂರಜ್. ಹಾಯ್, ತರುಣ್ಸ್ ಡ್ಯಾನ್ಸ್ ಸ್ಟುಡಿಯೋ. ಹಾಯ್ ಸರ್. ತುಂಬ ಚೆನ್ನಾಗಾಯಿತು. ನನಗೆ ಡ್ಯಾನ್ಸ್ ತುಂಬ ಎನರ್ಜೆಟಿಕ್ ಆಗಿ ಮಾಡಿದ್ರ ಎಲ್ಲರೂ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ 2 ಜೂನಿಯರ್ಸ್ ಇದ್ದಾರಲ್ಲ, ಅವ್ರ ಫ್ಯಾನ್ ಆದ ನಾನಿವತ್ತು. ಸೂಪರ್ ಅವರು ಇಬ್ಬರು. ಓಕೆ, ಇಬ್ರು ವೆರಿ ನೈಸ್. ಆ್ಯಂಡ್ ನೀವು ಸ್ಟಂಟ್ಸ್ ಮಾಡಿದ್ರಲ್ಲ, ನಿಮ್ಮ ಹೆಸರೇನು? ಸಚಿನ್ ಸರ್. ಸಚಿನ್, ಸೂಪರ್, ವೆರಿ ಗುಡ್. ಆನ್ ಟೈಮ್, ಆನ್ ಬೀಟ್, ವೆರಿ ಗುಡ್. ನನಗೆ ಆ್ಯಸ್ ಅ ಡ್ಯಾನ್ಸ್, ಓವರ್ ಡ್ಯಾನ್ಸ್ ನೋಡಿದಾಗ ಎನರ್ಜಿ ಇದೆ, ನಿಮ್ಮ ಹತ್ರ ಪವರ್ ಇದೆ, ಸ್ಟಂಟ್ಸ್ ಇದೆ, ವಾವ್ ಫ್ಯಾಕ್ಟರ್ ತಗೊಂಡು ಬರ್ತೀರಾ. ನನಗೆ ಏನಂದರೆ ಇನ್ನೂ ಏನಾದರೂ ನ್ಯೂ ಇನೋವೇಷನ್ಸ್ ಇನ್ ಕೇಸ್ ನೀವು ಸೆಲೆಕ್ಟ್ ಆದರೆ ಮಾಡಬೇಕು. ಅಂದರೆ ಇಲ್ಲಿ ಈ ಡ್ಯಾನ್ಸನ್ನು ತೊಗೊಂಡ್ರೆ ಮೋರ್ ಆಫ್ ಫಾರ್ಮೇಷನ್ಸ್ ಇತ್ತು, ಸ್ಟೆಪ್ಸ್ ಕಡಿಮೆ ಇತ್ತು. ಸೊ ಏನು ಮಾಡಬೇಕಂದ್ರೆ ಜಾಸ್ತಿ ಸ್ಟೆಪ್ಸ್ನೂ ಬೇಕು. ಸಿನ್ಸ್ ಇಟ್ಸ್ ಎ ಡ್ಯಾನ್ಸ್ ಕಾಂಪಿಟೇಷನ್, ಫಾರ್ಮೇಷನ್ ಬೇಕು, ಬಟ್ ಡ್ಯಾನ್ಸ್ ಸ್ಟೆಪ್ಸ್ ಜಾಸ್ತಿ ಬೇಕು. ನೋಡ್ಕೊಳ್ಳಿ, ಸ್ಟೆಪ್ಸ್ ರಿಪೀಟ್ ಆಗದಾಗೆ. ಈ ಎಲ್ಲ ಪಾಯಿಂಟ್ಸ್ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಬಂದರೆ ನೀವೊಂದು ಒಳ್ಳೆ ಟೀಮ್ ಆಗಿ ಮುಂದಕ್ಕೆ ಬರ್ಬೋದು. ಓಕೆನಾ? ಇದೆಲ್ಲ ನೀವು ಕರೆಕ್ಟ್ ಮಾಡ್ಕೊಂಡು ಬರ್ತೀನಂದರೆ ನಾನು ನನ್ನ ಡಿಸಿಷನ್ ಹೇಳ್ತೀನಿ. ಡೆಫಿನೆಟ್ಲಿ ಸರ್, ವಿ ವಿಲ್. ಓಕೆ, ವಾಟ್ ವಿಲ್ ಡೂ? ಎಸ್, ಯು ಆರ್ ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್ ರೌಂಡ್, ಡಾನ್ಸ್ ವಾರಿಯರ್ಸ್ ಸೀಸನ್ 3. ಓಕೆ, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಟೀಮ್ ಹೆಸರು? ಡಿ ಡ್ಯಾನ್ಸ್ ಸ್ಟುಡಿಯೋ. ಡಿ ಡ್ಯಾನ್ಸ್ ಸ್ಟುಡಿಯೋ. ಯು ಆರ್ ಫ್ರಮ್? ಪಕ್ಷಿಕೆರೆ. ಓಕೆ, ಸೊ ಯಾವ ಸಾಂಗಿಗೆ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ? ಫಸ್ಟ್ ಹಿಪ್ ಹಾಪ್, ಮತ್ತು ನಿಮಗೆ ಆ್ಯಕ್ಚುಲಿ ಸರ್ಪ್ರೈಸ್ ಇದೆ, ವೆರೈಟಿ ಆಫ್ ಡ್ಯಾನ್ಸಸ್ ಫಾರ್ಮ್ಸ್. ನಮ್ಮಿಬ್ಬರಿಗೂನಾ? ಎಸ್. ಓಕೆ, ನಿಮಗೆ ಮಾತ್ರ ಹೇಳಿರೋದು, ಸೊ ನಿಮಗೆ ಮಾತ್ರ ಸರ್ಪ್ರೈಸ್. ಹಾಗಿದ್ರೆ ಎನಿವೆ ತುಳು ಬರ್ಕೊಂಡು ಬರ್ಕೊಂಡು ಎಸ್, ವೆರಿ ಗುಡ್. ಏ ದಿನದಿಂಚ ಪ್ರಾಕ್ಟೀಸ್ ಮಂದರಿ ಸರ್ಪ್ರೈಸ್ ಪ್ಯಾಕೇಜಿಗೆ? 1 week practice. Okay, 1 week practice. More than 1 week, like 2 weeks. Not sure. 2 weeks.
ಓಕೆ ಫೈನ್, ಆಲ್ ದ ಬೆಸ್ಟ್. ಕಾಂಪಿಟೇಷನ್ ಟಫ್ ಉಂಡು, ಬೆಸ್ಟ್ ಕೊಡ್ಲಿ. ಓಕೆ, All the best. ಗುಡ್ ಲಕ್. Make some noise for the Desi boys, 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 boys. The boys. The boys. Let's go, come on. Kudiyan de dil te rule karange, ehi bazara vich pheli hai hava. Todange Romeo de love da record vi, likhange ishq da paath nava. Hum yaaro bigde hain, dil apna hai sharif bana. Make some noise for the Desi boys, make some noise for the Desi boys. 1, 2, 3, go. English dhumke dil ki rhythm pe mare jam jam ke Desi boys. Oi, hero, so you think you can dance, ah? ਪਿੱਛੇ ਪਿੱਛੇ ਆਂਦਾ ਮੇਰੀ ਚਾਲ ਵੇ ਨਾਈ, ਪਿੱਛੇ ਪਿੱਛੇ ਆਂਦਾ ਮੇਰੀ ਚਾਲ ਵੇ ਨਾਈ, ਚੀਰੇ ਵਾਲਿਆ ਵੇਖਦਾ ਈ ਵੇ ਮੇਰਾ ਲੌਂਗ ਵਾਚਾ। ਪਿੱਛੇ ਪਿੱਛੇ ਆਂਦਾ ਮੇਰੀ ਚਾਲ ਵੇ ਨਾਈ, ਪਿੱਛੇ ਪਿੱਛੇ ਆਂਦਾ ਮੇਰੀ ਚਾਲ ਵੇ ਨਾਈ, ਚੀਰੇ ਵਾਲਿਆ ਵੇਖਦਾ ਈ ਵੇ ਮੇਰਾ ਲੌਂਗ ਵਾਚਾ, ਮੇਰਾ ਲੌਂਗ ਵਾਚਾ, ਮੇਰਾ ਲੌਂਗ ਵਾਚਾ। ಈ ಪದವಾಡ್ ಪದವಾಡ್ ಪದವಾಡ್. ಐ ಓವರ್ ಮಲ್ತಿ ಮರ ಆಗ ಪಾಲ್ ಇಡಾಕೊಡು ಮರಲ್ಲ. ಡಿ ಡ್ಯಾನ್ಸ್ ಸ್ಟುಡಿಯೋ ಪಕ್ಷಿ ಕೆರೆ, ಪಕ್ಷಿಗಳ ಥರನೇ ಹಾರಾಡ್ತಿದ್ರಿ. ಇಟ್ ವಾಸ್ ವೆರಿ ನೈಸ್. ತುಂಬ ಇಷ್ಟ ಆಯಿತು ನನಗೆ. ಯು ಹ್ಯಾಡ್ ದ ಎನರ್ಜಿ, ಯು ಹ್ಯಾಡ್ ದ ಕೋಆರ್ಡಿನೇಷನ್ ಆ್ಯಂಡ್ ಆ ಸಾಂಗಿಗೆ ಬೇಕಾಗಿದ್ದಂಥ ಸಿಗ್ನೇಚರ್ ಸ್ಟೆಪ್ ಇಟ್ಕೊಂಡು ಅದನ್ನು ಹೇಗೆ ಒಂದು ಎಕ್ಸ್ಟ್ರಾ ಒಂದು ಲೆವೆಲ್ ಅಪ್ ತೊಗೊಂಡು ಹೋಗ್ಬೋದು ಅಂತ ಹೇಳಿ ತೋರಿಸಿದ್ರಿ. ಐ ರಿಯಲಿ ಲೈಕ್ ಆಲ್ ದ ಸಿಗ್ನೇಚರ್ ಸ್ಟೆಪ್ಸ್ ತಗೊಂಡು. ಅದನ್ನೇ ನಾನು ಹೇಳಿದಂಗೆ ಎಲ್ಲ ಸಿಗ್ನೇಚರ್ ಸ್ಟೆಪ್ಸು ಇತ್ತು, ಬಟ್ ಅದರಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇತ್ತು ಆ ಸಿಗ್ನೇಚರ್ ಸ್ಟೆಪ್ಸಲ್ಲಿ. ಐ ಲೈಕ್ ದಟ್ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಇಟ್ ವಾಸ್ ವೆರಿ ವೆಲ್ ಕೋಆರ್ಡಿನೇಟೆಡ್. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರ. ಆ್ಯಂಡ್ ಎಲ್ಲ ಲ್ಯಾಂಡಿಂಗ್ ಕೂಡ ಬ್ಯೂಟಿಫುಲ್ ಲ್ಯಾಂಡಿಂಗ್ಸ್, ಸ್ಟಂಟ್ಸಿಂದು ಎಲ್ಲೂ ಟಚ್ ವುಡ್ ಎಲ್ಲೂ ಕೂಡ ಮಿಸ್ ಆಗಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಫ್ ಇನ್ ಕೇಸ್ ಯು ಗೆಟ್ ಸೆಲೆಕ್ಟೆಡ್, ಐ ರಿಯಲಿ ಹೋಪ್ ಅದೇ ಥರ ಸೇಫ್ ಲ್ಯಾಂಡಿಂಗ್ ಎಲ್ಲ ಪರ್ಫಾರ್ಮೆನ್ಸಲ್ಲೂ ಆಗಲಿ. ಆ್ಯಂಡ್ ಎವ್ರಿಬಡಿ, ಈವನ್ ದ ಕಿಡೋಸ್, ಯು ಗೈಸ್, ಆ ಸ್ವ್ಯಾಗ್ ಇದೆ ಅಲ್ಲ, ಸೂಪರ್ ಆಗಿತ್ತು ಹಿಪ್ ಹಾಪ್ ಸ್ವ್ಯಾಗ್. ಆ ಗರ್ಲ್ಸ್ಗೂ ಕೂಡ ಆ ಸ್ವ್ಯಾಗ್ ಬಂದ್ಬಿಡಿದೆ. Very nice and all the very best. Thank you so much, ma'am. So much. Hi everyone. Hello. Must like and performances. Must neat it and nikala performance. Having must stand. E type choreography and must tuta. The hip hop e style one sections avard. ಮಸ್ತ್ ಇದೆ. ಬಟ್ ಇನ್ನಿದಾದ ಪಂಡ ನಿಕುಲವಿನ ಆತೆ ಈಸಿಲಿ ಪ್ರೆಸೆಂಟ್ ಮಂತ. ದಟ್ ಈಸ್ ದ ಮ್ಯಾಜಿಕ್ ಆಫ್ ಯುವರ್ ಪರ್ಫಾರ್ಮೆನ್ಸಸ್. ಓಕೆ, ಮಸ್ತ್ ಕಡೆ ಇಂಚಿಂದ ಡಾನ್ಸ್ ಮಂತ್ನ ಮಿಸ್ ಆಪುನ ಚಾನ್ಸಸ್ ಜಾಸ್ತಿ ಪುಂಡು. ಬಟ್ ಮೂಲ ಇಂಕಂಚಿನ ಮಿಸ್ ಆಪುನ ಚಾನ್ಸಸ್ ತಿಕ್ಕಿಜಿ. ಬೊಕ್ಕ ಸ್ಟೆಪ್ಸ್ ವೇರ್ ವೆರಿ ಹಾರ್ಡ್. ಓಕೆ, ಆ ಸ್ಟೆಪ್ಸಿನ ವೆರಿ ಈಸಿ ಆದ ಮಂತೋಷ್ಪಾರೆ. ದಟ್ ಈಸ್ ದ ಪ್ಲಸ್ ಆಫ್ ಯುವರ್ ಟೀಮ್. ಸೊ ಇನ್ ಕೇಸ್ ನಿಕುಲ್ ಸೆಲೆಕ್ಟ್ ಆಂಡ ಮುಲ್ಪ ಆ್ಯಸ್ ಎ ಜಡ್ಜಸ್ ಆರ್ ಎಂಕಲ ಟೆಕ್ನಿಕಲ್ ಟೀಮ್ ಒಂಜಿ ಆತ ರೌಂಡ್ಸ್ ಅವು ಕೊರ್ಪುಂಡು. ಆ ಚಾಲೆಂಜಸ್ನ ನಿಕುಲು ವಿತ್ ಡಿಫ್ರೆಂಟ್ ಕೊರಿಯೋಗ್ರಫಿಡ್ ಕನ್ನಡ ಬಿಕಾಸ್ ಹೆಂಗೆ ಮುಲ್ಪ ನಲ್ಲ ಒಂಜಿ ನ್ಯೂ
दाला निक तुयर तिकिजी बट दादा निकुल मंदर विद परफेक्शंस मंत दट इज व्हाट आई लाइक्ड अबाउट सो बोथ द साइड जजेस यू आर सेलेक्टेड फॉर द नेक्स्ट राउंड कंग्रेचुलेशंस एंड वेलकम टू डांस वॉरियर सीजन 3 so congratulations guys Thank you so much. Thank you. Finger crossed, hoping for the best for the next round also. High expectation, all the best. Thank you so much. Hi D-Stunners. Hi sir. ಎಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರ್. ಸೊ ಆಲ್ರೆಡಿ ಒಂದು ಬ್ಯಾಂಗ್ಳೂರ್ ಟೀಮ್ ಬಂದಿತ್ತು. ಸೊ ಯು ಆರ್ ದ ಸೆಕೆಂಡ್ ಟೀಮ್. ಓಕೆ. ಸೊ ಬ್ಯಾಂಗ್ಳೂರ್ ಎಲ್ಲಿಂದ? ಬನ್ನರ್ಘಟ್ಟ. ಐ ಥಿಂಕ್ ದಟ್ ಟೀಮ್ ಆಲ್ಸೋ ವಾಸ್ ಫ್ರಮ್ ಬನ್ನರ್ಘಟ್ಟ. ಓಕೆ. ಓಕೆ. ಸೊ ಏನು ಮಾಡ್ತಿದ್ದೀರಾ ಆಡಿಷನ್ಗೆ? ಡ್ಯಾನ್ಸ್. ಎಲ್ಲರೂ ಡಾನ್ಸ್ ಮಾಡೋಕ್ಕೆ. ಇಲ್ಲಿ ಯಾರಾದ್ರೂ ಭಜನೆ ಮಾಡಲಿಕ್ಕೆ ಬರಲಿಲ್ಲ. ಸೊ ಡೆಫಿನೆಟ್ಲಿ ಡಾನ್ಸ್ ಮಾಡೋಕ್ಕೆ. ಸೊ ಡ್ಯಾನ್ಸಲ್ಲಿ ಏನು ಮಾಡ್ತಿದ್ದೀರಾ? ರಣರಂಗಂ ಸಾಂಗ್ಗೆ ಡ್ಯಾನ್ಸ್. ಓಕೆ ಫೈನ್. ಸೊ ಎಷ್ಟು ದಿವಸ ಪ್ರಿಪ್ರೇಷನ್ ಮಾಡಿದ್ರಾ? 2 weeks. 2 weeks. ಸೊ ಹೆಂಗೆ ಗೊತ್ತಾಯ್ತು ಈ ಕಾಂಪಿಟೇಷನ್ ಬಗ್ಗೆ? ಆ ಕಡೆ ಟೀಮಿಂದ ಗೊತ್ತಾಯ್ತಾ ಅಥವಾ ನಿಮಗೇನೆ ಗೊತ್ತಾಯ್ತಾ? ಇಲ್ಲ, ಪೋಸ್ಟರ್ಸ್ಗಳು ಇನ್ಸ್ಟಾಗ್ರಾಮಲ್ಲಿ ಶೇರ್ ಆಯ್ತಾಯ್ತಲ್ಲ ಅದರಿಂದ. ಓಕೆ. ಓಕೆ. ಸೊ ಆಲ್ ನೇಬರ್ಸಾ ಅಥವಾ ಕಾಲೇಜ್ ಮೇಟ್ಸಾ ಹೇಗೆ? ಡ್ಯಾನ್ಸ್ ಕ್ಲಾಸ್ ಫ್ರೆಂಡ್ಸ್. ಸೊ ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಗುಡ್ ಲಕ್. ಥ್ಯಾಂಕ್ ಯು. ఆత్మకి ప్రేతాత్మకి యుద్ధం, అది చూడడానికి ఊరంతా సిద్ధం. D-Stunners. Yes, ma'am. You were stunning. Thank you, ma'am. ನನಗೆ
ಒಂದು ಮೂವಿ ನೋಡ್ದಂಗೆ ಅನಿಸ್ತು ಸ್ಟೇಜ್ ಮೇಲೆ. ಆ್ಯಂಡ್ ಅನಿಸ್ತು ಕೂಡ ಸ್ಟೇಜ್ ತುಂಬ ಚಿಕ್ಕದಾಯಿತು ನಿಮಗೆ ಅಂತ ಹೇಳಿ. ಶುಡ್ ಹ್ಯಾವ್ ಮೇಡ್ ಅ ವೆರಿ ಬಿಗ್ ಸ್ಟೇಜ್ ಫಾರ್ ಯುವರ್ ಪರ್ಫಾರ್ಮೆನ್ಸ್. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಒಂದು ಬ್ಲಾಕ್ಬಸ್ಟರ್ ಮೂವಿ ನೋಡ್ದಂಗೆ. ಈ ಕಮೆಂಟ್ನ ನಾನು ಲಾಸ್ಟ್ ಟೈಮ್ ಕೊಟ್ಟಿದ್ದೆ, ಮತ್ತೆ ಕೊಡೋ ಥರ ನೀವು ಮಾಡಿದ್ದೀರಾ. ಇಟ್ ವಾಸ್ ಅ ಬ್ಲಾಕ್ಬಸ್ಟರ್ ಮೂವಿ ಪರ್ಫಾರ್ಮೆನ್ಸ್ ಫಾರ್ ಮೀ. ಸೊ ಐ ಲವ್ಡ್ ಇಟ್. ಒಂದೇ ಒಂದು ಸಣ್ಣ ಮಿಸ್ಟೇಕ್ ಕೂಡ ಕಂಡುಹಿಡಿಲಿಕ್ಕೆ ಆಗದೇ ಇರೋ ಅಂಥ ಒಂದು ಪರ್ಫಾರ್ಮೆನ್ಸ್ ನಿಮ್ಮದು. ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರ ಮುಖದಲ್ಲಿದ್ದಂಥ ಆ ಒಂದು ಸ್ವ್ಯಾಗಿಂದ ಹಿಡಿದು, ಎಕ್ಸ್ಪ್ರೆಷನಿಂದ ಹಿಡಿದು, ಆ ಒಂದು ಎನರ್ಜಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಇಟ್ ವಾಸ್ ಅಮೇಝಿಂಗ್. ಯಾರೊಬ್ರು ಇನ್ನೊಬ್ರಿಗೆ ನಾವು ಕಮ್ಮಿ ಇಲ್ಲ ಅನ್ನೋ ಥರ ಒಂದು ಡ್ಯಾನ್ಸ್ ಮಾಡಿದ್ರ. ಐ ರಿಯಲಿ ಲವ್ ದಟ್. ನನಗೆ ಓಕೆ ಸರಿ ಕೇಳೋಣ ಸರ್. ಎಸ್ ಡಿ ಸ್ಟನ್ನರ್ಸ್. ಸೊ ಸರ್, ಡ್ಯಾನ್ಸ್ ಮಾಡಲಿಕ್ಕೆ ಬಂದಿರೋ ನಿಮ್ಮ ಹೆಸರೇನು? ನೀವೇ ನಿತಿನ್. ಇವತ್ತಿನಿಂದ ನಾನು ನಿನ್ನ ಫ್ಯಾನ್. ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪ್ರೆಷನ್ ಮತ್ತು ಡ್ಯಾನ್ಸ್ ಪವರ್. ಓಕೆ, ತುಂಬ ಚೆನ್ನಾಗಿ ಮಾಡ್ತೀರಾ ನೀವು ಡ್ಯಾನ್ಸ್. ಆ್ಯಂಡ್ ನೆವರ್ದಲೆಸ್ ನಿಮ್ಮ ಟೀಮು ತುಂಬ ಸ್ಟ್ರಾಂಗಾಗಿ ಪರ್ಫಾರ್ಮೆನ್ಸ್ ಕೊಡ್ತೀವದು. ಸೂಪರ್. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಂದರೆ, ನೆವರ್ದಲೆಸ್ ಈ ಹುಡುಗಿಯರು ದೇ ವರ್ ಎಕ್ಸಲೆಂಟ್ ಟುಡೇ. ವಿತ್ ದ ಬಾಯ್ಸ್ ದೇ ಮ್ಯಾನೇಜ್ ಸೋ ಮಚ್. ವೆರಿ ಗುಡ್. ಅಂದರೆ ಹುಡುಗರದೊಂದು ಬೇರೆ ಜಾನರ್ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಎನರ್ಜಿ ಇರುತ್ತೆ, ಅದ್ರ ಜೊತೆ ಮ್ಯಾಚ್ ಮಾಡಿರೋದು ದೇವರ್ ಲೈಕ್ 1% ಅವರೆಲ್ಲೂ ನಾವು ಕಡಿಮೆ ಇಲ್ಲ ಅಂತ ತೋರಿಸ್ಕೊಟ್ಬಿಟ್ರು. ದಿಸ್ ಈಸ್ ವಾಟ್ ಆ್ಯಂಡ್ ಗ್ರೂಪ್ ಸ್ಟ್ರೆಂತ್ ಆ್ಯಂಡ್ ಗ್ರೂಪ್ ಸ್ಪಿರಿಟ್ ಅದು ಫುಲ್ ನನಗೆ ಕಾಣಲಿಕ್ಕೆ ಸಿಕ್ತು. ಆ್ಯಂಡ್ ಇನ್ನೊಂದು ಏನಂದರೆ, ಒಂದು ಪರ್ಫಾರ್ಮೆನ್ಸ್ ಯಾರು ಬೇಕಾದ್ರೂ ಮಾಡ್ಬೋದು, ತುಂಬ ಡ್ಯಾನ್ಸರ್ ಸಿಗ್ತಾರೆ. ಆ ಡ್ಯಾನ್ಸ್ ಮೂಡನ್ನು ಕ್ರಿಯೇಟ್ ಮಾಡೋದು ಟ್ರಾನ್ಸ್ ಅಂತ ಹೇಳ್ತೀವಿ, ಅದು ಕ್ರಿಯೇಟ್ ಆಯಿತು ಇವತ್ತು ನನಗೆ. ನಾನು ಜಸ್ಟ್ ಪರ್ಫಾರ್ಮೆನ್ಸಲ್ಲಿ ಮುಳುಗೋಗಿದೆ. ಆ್ಯಂಡ್ ಫ್ರಮ್ ಬೋತ್ ದ ಜಜಸ್, ದಿಸ್ ಈಸ್ ಆ್ಯನ್ ಗೋಲ್ಡನ್ ಬರ್ಗರ್ ಪರ್ಫಾರ್ಮೆನ್ಸ್. ನಿಮ್ಮ ಪರ್ಫಾರ್ಮೆನ್ಸ್ನ ಮೇಜರ್ ಇಂಪ್ಯಾಕ್ಟೇ ಕೊರಿಯೋಗ್ರಫಿ. ಸೂಪರ್ ವರ್ಕ್. ಕಾಸ್ಟ್ಯೂಮಿಂದ ಹಿಡಿದು ಈವನ್ ಹ್ಯಾಂಡ್ ಪೇಂಟ್ ಮಾಡಿದ್ದೀರಾ. ದ್ಯಾಟ್ ಎವ್ರಿಥಿಂಗ್ ಈಸ್ ವೆರಿ ನೀಟ್ ಆ್ಯಂಡ್ ವೆರಿ ಪರ್ಫೆಕ್ಟ್ ಟು ದ ಆ್ಯಕ್ಟ್. ವೆರಿ ಗುಡ್ ಕೊರಿಯೋಗ್ರಫಿ. ಆ್ಯಂಡ್ ಇನ್ನೊಂದು ಏನಂದರೆ, ನೀವೇ ಬೆಂಚ್ ಮಾರ್ಕ್ನ ಲಿಫ್ಟ್ ಮಾಡಿದ್ದೀರಾ. ಸೊ ನೀವೇ ಇದನ್ನು ಉಳಿಸ್ಕೋಬೇಕು. ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಹಾಯ್, ಹೇಗಿದ್ದೀರಾ? ಸೂಪರ್ ಮ್ಯಾಮ್, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ಅಲ್ಲ? ಎಸ್ ಮ್ಯಾಮ್. ರೆಡಿನಾ? ಎಸ್ ಮ್ಯಾಮ್. ನಾನು ಜಾಸ್ತಿ ಏನು ಕೇಳಲ್ಲ ನಿಮ್ಮ ಹತ್ರ. ವಿಲ್ ಸಿ ದ ಪರ್ಫಾರ್ಮೆನ್ಸ್ ದೆನ್ ವಿಲ್ ಟಾಕ್. ಏನಂತೀರಾ? ಆದರೂ ನಂಗೆ ಒಂದು ಸ್ವಲ್ಪ ಆ್ಯಡ್ ಮಾಡಬೇಕು. ಈ ಟೀಮ್ ಡಾನ್ಸ್ ವಾರ್ ಸೀಸನ್ 2 ಫಿನಾಲೆಗೆ ರನ್ನರ್ ಅಪ್ ಆಗಿತ್ತು, ಕರೆಕ್ಟಾ? ಎಸ್ ಸರ್. ಎಸ್, ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ ಎಲ್ಲರೂ? ಸೂಪರ್ ಸರ್. ನನಗೆ ನಿಜ ಹೇಳಿ, ಹೆಂಗಿತ್ತು ರೆಸ್ಪಾನ್ಸ್ ಚಿಕ್ಕಮಂಗ್ಳೂರಲ್ಲಿ ಇಲ್ಲಿ ರನ್ನರ್ ಅಪ್ ಆಗಿ ಹೋದ್ಮೇಲೆ? ಹೇಗಿತ್ತು? ತುಂಬ ಚೆನ್ನಾಗಿತ್ತು ಸರ್. ತುಂಬ ಚೆನ್ನಾಗಿತ್ತು. ಇವಾಗ ಸೀಸನ್ 3ಗೆ ಬರೋಕ್ಕೆ ಕಾರಣ ಏನು? ಇವಾಗ ಅಂದರೆ ಫಸ್ಟ್ ಸೀಸನಲ್ಲಿ ನಮ್ಮ ಸರ್ರಿಗೆ ಫಸ್ಟ್ ವಿನ್ನರ್ ಕಪ್ ಕೊಡೋಕ್ಕಾಗಲಿಲ್ಲ. ಈ ಸಲ ಕೊಡಬೇಕು ಅಂತಲೇ ಬಂದಿದ್ದೀವಿ. ಸೊ ನೀವು ಸೆಕೆಂಡಲ್ಲಿ ಹ್ಯಾಪಿ ಇಲ್ಲ, ಫಸ್ಟೇ ಬೇಕಂತ? ಎಸ್ ಸರ್. ಎಸ್, ಲೆಟ್ಸ್ ಸಿ. ನಿಮ್ಮ ಆ ಪರ್ಫಾರ್ಮೆನ್ಸ್ಗಿಂತ ಈ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ನೀವು ಇವತ್ತು ಇನ್ ಆಗ್ತೀರಾ. ನಿಮಗೆ ನೀವೇ ಚಾಲೆಂಜ್ ಇವತ್ತು. ಓಕೆ, ಆಲ್ ದ ಬೆಸ್ಟ್ ಯು ಗೈಸ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಪ್ರೇಮವೇನ ಹೃದಯವೇನ ಓಂಕಾರನ ಸ್ಪರ್ಶವೇನ ಹರ್ಷವೇನ ಜೇಂಕಾರನ ಸೌಂದರ್ಯ
ಸೇತು ಸುಪ್ರಭಾತ ಜನುಮದಾತ ಹೃದಯಗಳ ಪ್ರಥಮ ಪಾಠ ದಗದಿಮಿದದಿಂ ದಾನಂ ದಗದಿಮಿದಗದಿಮಿದದಿಂ ದಾನಂ ದಗದಿಮಿದಗದಿಮಿದದಿಂ ದಾನಂ ದಗದಿಮಿದಗದಿಮಿದದಿಂ ದಾನಂ ದಗದಿಮಿ ತಧನ ತಧನ ತದ ತಧನ ತಧನ ತದ ಧನ ತಧನ ಧನ ತಧನ ಧನ ತಧನ ತಕ ತದ ತನ ನನ 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 ಧನ ತಧನ 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 ತದ ಬ್ರಹ್ಮ ಬರೆದ ಹಣೆ ಬರಹ ನಾ ಬರೆದೆ ಪ್ರೀತಿ ಬರಹ ತಧನ ತಧನ ತದ ತಕ ತಕ ತನ ತಧನ ಬ್ರಹ್ಮ ಬರೆದ ಹಣೆ ಬರಹ ನಾ ಬರೆದೆ ಪ್ರೀತಿ ಬರಹ ಈ ಭೂಮಿನ ಬುಗುರಿಯಂತೆ ತಿರುಗಿಸೋ ಚಾವಟಿ ದಗದಿಮಿದದಿಂ ದಾನಂ ದಗದಿಮಿದಗದಿಮಿದದಿಂ ದಾನಂ ದಗದಿಮ ಪ್ರೇಮವೇನ ಹೃದಯವೇನ ಓಂಕಾರನ Shivam School of Dance. ಎಸ್ ಮ್ಯಾಮ್. ಓಕೆ, ಒಂದು ನಿಮಿಷ. ಸೂಪರ್. It was indeed a finale performance for me. ತುಂಬಾ ಚೆನ್ನಾಗಿದೆ, ತುಂಬ ಅಂದರೆ ತುಂಬ. ಏನು ಹೇಳಿ, ಕಪ್ ಆಲ್ರೆಡಿ ಬೇಕು ಅಂತ ಹೇಳ್ತಾ ಇದ್ದೀರಾ, ನಾವು ಬೇರೆ ಕೊಡೋಕ್ಕೆ ರೆಡಿಯಾಗಿದ್ದೀವಿ, ಆದರೆ ಬೇರೆಯವ್ರು ನಮಗೆ ಹೊಡಿತಾರೆ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ವಿ ಹ್ಯಾವ್ ಟು ಹೋಲ್ಡ್ ಆನ್. ಬಟ್ ಐ ಆಮ್ ಆ್ಯಕ್ಚುಲಿ ನಮ್ ನನಗೆ ಆ ಎನರ್ಜಿ, ಅಮ್ಮ ಎಲ್ಲಿಂದ ಬಂದ್ಯಮ್ಮ ನೀನು, ಏನು ತಿಂತೀಯಾ ಪಾ, ನೀವು ಹುಡುಗಿನ ಅಲ್ವಾ ಅಂತ ನನಗೆ ಕೆಲವೊಮ್ಮೆ ಡೌಟ್ ಆಗ್ಬಿಡತ್ತೆ. ಈಗ ಆ ಥರ ಡ್ಯಾನ್ಸ್ ಮಾಡ್ತೀರಾ ನೀವು. ಆ್ಯಂಡ್ ಯಾವ ಬಾಯ್ಸು ಕಮ್ಮಿ ಇಲ್ಲ, ಆಲ್ ದ ಗರ್ಲ್ಸ್ ಔಟ್ ದೇರ್, ಸೀರಿಯಸ್ಲಿ ಆಲ್ ದ ಗರ್ಲ್ಸ್ ಔಟ್ ದೇರ್. ಆ್ಯಂಡ್ ನನಗೆ ಏನನ್ನಿಸ್ತು ಗೊತ್ತಾ, ಇಟ್ಸ್ ಅ ಕೊರಿಯೋಗ್ರಾಫರ್ ಹೂ ಹ್ಯಾಸ್ ಗಾಟ್ ದ ಜೆಮ್ ಔಟ್ ಆಫ್ ಯು ಗೈಸ್. ಆ್ಯಂಡ್ ಶರತ್ ಸರ್ ಎಲ್ಲಿಂದ ಬರುತ್ತೆ ತಲೆ ಅಂತಂದ್ಬಿಟ್ಟು. ಸರ್ ಏನು ಸರ್ ನೀವು ಹಿಂಗೆ ಪ್ರತಿಯೊಂದು ಟೀಮ್ ಸೆಲೆಕ್ಟ್ ಮಾಡಿದ್ರೆ ನಮಗೆ ಏನು ಮಾಡಿಸ್ಬೇಕು ಅಂತಿದ್ದೀರಾ? ಮ್ಯಾಮ್ ಅವ್ರ ಸ್ಟೇಜ್ ಮೇಲೆ ಸರ್ ಪ್ಲೀಸ್ ಹೋಗಿ ಸರ್, ಪ್ಲೀಸ್. ಸರ್ ಯಾಕೆ ಕಷ್ಟ ಕೊಡ್ತಾ ಇದ್ದೀರಾ ನನಗೆ? ಹೇಳ್ಬಿಡಿ ಏನು ಬೇಕು ಅಂತ, ಕೊಟ್ಬಿಟ್ಟು ಹೋಗ್ತಾ ಇರ್ತೀವಿ. ಸೀಸನ್ ನೋಡ್ತಿರಲ್ಲ ನಮ್ಮ ಲಾಸ್ಟ್ ಫಸ್ಟ್ ಪ್ಲೇಸ್ ಆಗಾಗ್ಬಿಟ್ಟು ನಂಗೆ ಯಾಕೋ ಅದೇ ಡೌಟ್ ಈ ಸತಿ ಆಗತ್ತೇನೋ ಅಂತಂದ್ಬಿಟ್ಟು. ಬಟ್ ಯು ಗೈಸ್ ಆರ್ ಅ ವೆರಿ ಟಫ್ ಕಾಂಪಿಟೇಷನ್, ವೆರಿ ತೋರಿಸ್ಬಿಟ್ರಿ ಅದನ್ನು. ಆ್ಯಂಡ್ ನಾನು ಒಂದು ಫ್ಯಾನ್ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸಿಗೆ ಅಂತ ಹೇಳ್ಕೊಳಕ್ಕೆ ಐ ಆಮ್ ವೆರಿ ಪ್ರೌಡ್ ಟುಡೇ. ಐ ಆಮ್ ವೆರಿ ಪ್ರೌಡ್. ಯಾಕೆಂದರೆ ನಂಗೆ ಸಾತ್ವಿಕಿಂದ ಇಷ್ಟ, ಬಟ್ ಆ ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು. ಎವ್ರಿ ಟೈಮ್ ನಾನು ನಿಮಗೆ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್, ನೀವು ಬರ್ತಾ ಇದ್ದೀರಾ ಅಂದರೆ ಏನೋ ಒಂಥರ ಜೋಶ್ ನಮ್ಮ 3 ಜನಗಳ ಮಧ್ಯೆ, ಏನೋ ಒಂದು ಬರುತ್ತೆ ಸ್ಪೆಷಲ್ ಬರುತ್ತೆ ಅಂತಂದ್ಬಿಟ್ಟು. ಸೊ ಒಂದು ಆಡಿಷನ್ ಪರ್ಫಾರ್ಮೆನ್ಸೇ ಈ ಥರ ಇದೆ ಅಂತಂದರೆ ನಂಗೆ ಗೊತ್ತಿಲ್ಲ ನಿಮ್ಮ ತಲೆಯಲ್ಲಿ ಇವಾಗ ಇನ್ನೇನಿದೆ ಒಳಗಡೆ ಅಂತಂದ್ಬಿಟ್ಟು. ಐ ಆಮ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಒನ್. ಆಲ್ ದಿ ಬೆಸ್ಟ್. ಇವಾಗ ಏನಾದರೂ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಹೊಡೆದಾಕ್ಬಿಡ್ತೀನಿ, ಹೇಳ್ತಾ ಇದ್ದೀನಿ. ಹಾಯ್ ಎಲ್ರಿಗೂ. ಎಸ್, ನಾನು ಆಲ್ರೆಡಿ ನೋಡಿರೋ ಟೀಮ್, ಆದರೆ ನಾನು ಇವತ್ತು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಫಿನಾಲೆಯಲ್ಲಿ ನೀವು ನೋಡಿದ ಪರ್ಫಾರ್ಮೆನ್ಸ್ ರೀತಿ ಬಂದರೆ ನಿಮಗೆ ಸೆಲೆಕ್ಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಆ್ಯಂಡ್ ಡೆಫಿನೆಟ್ಲಿ ಇದು ಒಂದು ಫಿನಾಲೆ ಪರ್ಫಾರ್ಮೆನ್ಸ್ ಥರನೇ ಇದೆ. ಯಾಕೆಂದರೆ ನೀವು ಆಲ್ರೆಡಿ ಅಲ್ಲಿ ತನಕ ಬಂದು ಆಲ್ರೆಡಿ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿ ರನ್ನರ್ ಅಪ್ ಅಂತ ಹಿಡ್ಕೊಂಡು ಹೋಗಿದ್ದೀರ ಕಪ್ನ. ಸೊ ಅಲ್ಲಿನ ಪುನಃ ಜಡ್ಜ್ಮೆಂಟ್ ಹೋಗುತ್ತೆ ನಿಮ್ಮದು. ಅದು ನಾವು ನೋಡಿದ್ದೇವೆ ಆಲ್ರೆಡಿ, ಇನ್ನೇನು ತರ್ತಾರೆ ಅನ್ನೋದು. ಬಟ್ ದಿಸ್ ವಾಸ್ ಅನ್ ಈಕ್ವಲ್ ಟು ಆ್ಯನ್ ಫಿನಾಲೆ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ. ಆ್ಯಂಡ್ ತುಂಬ ಹುಡುಗಿಯರ ಡ್ಯಾನ್ಸ್ ನೋಡಿದ್ದೇನೆ,
ದಿಶಲ್ ಅಲ್ಲ ಹೆಸರು? ಎಸ್ ಸರ್. ಎಸ್, ಡೆಫಿನೆಟ್ಲಿ ಯು ಆರ್ ಆನ್ ಸ್ಟಾರ್ ಬಾರ್ನ್ ಇನ್ ಇಂಡಿಯಾ. ಥ್ಯಾಂಕ್ ಯು. ನೀವು ಆ ಹೆಸರನ್ನು ಮಾಡಬೇಕು ಮುಂದಕ್ಕೆ. ಹುಡುಗಿಯರ್ ವೆರಿ ಸ್ಟ್ರಾಂಗ್ ಅಂತ ನೀವು ಪ್ರೂವ್ ಮಾಡಬೇಕು ಇನ್ನು. Thank you, ಓಕೆ, sir. ವೆರಿ Sure, ಗುಡ್ ಆನ್ ದ್ಯಾಟ್. ನನಗೆ ತುಂಬ ಖುಷಿ ಆಯಿತು ನಿಮ್ಮ ಪರ್ಫಾರ್ಮೆನ್ಸ್. ಆ್ಯಂಡ್ ಟೀಮ್ ಡೂ ಆರ್ ಡೈ ಥರ ಡ್ಯಾನ್ಸ್ ಮಾಡಿದೆ. ನಾವು ಹುಟ್ಟಿರೋದೇ ಡ್ಯಾನ್ಸ್ ಮಾಡೋಕ್ಕೆ ಅನ್ನೋ ಥರ ಇತ್ತು ಇವತ್ತು ಡ್ಯಾನ್ಸ್. ಓಕೆ, ಸೊ ಡೆಫಿನೆಟ್ಲಿ ಆಲ್ ದ ಬೆಸ್ಟ್ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್. ಫಿಂಗರ್ ಕ್ರಾಸ್, ನೆಕ್ಸ್ಟ್ ರೌಂಡ್ ಏನು ಕಾನ್ಸೆಪ್ಟ್ ಕೊಡ್ತೀವಿ ಅದಕ್ಕೆ ತಕ್ಕಂತೆ ಸೂಪರ್ ಆಗಿ ಬನ್ನಿ. ಆಲ್ ದ ಬೆಸ್ಟ್ ಯು ಗೈಸ್, ಆಲ್ ದ ಬೆಸ್ಟ್. Thank you so much. ಸೆರೆಬರಿಯಿಂದ ಬಂದಿದ್ದೀರಾ ಅಲ್ಲ? ಎಸ್ ಮ್ಯಾಮ್. ಯಾರು ನಿಮ್ಮ ಕೊರಿಯೋಗ್ರಾಫರ್? ಸ್ಟೀವನ್ ಮಾಸ್ಟರ್. ಸ್ಟೀವನ್ ಮಾಸ್ಟರ್. ನಿಮ್ಮ ಡ್ಯಾನ್ಸ್ ಗ್ರೂಪ್ ಹೆಸರು DDA ಡ್ರೀಮ್ ಡ್ಯಾನ್ಸ್? ಎಸ್ ಮ್ಯಾಮ್. DDA ಅಂದರೆ ಡ್ರೀಮ್ ಡ್ಯಾನ್ಸ್ ಅಕಾಡೆಮಿ. ಓ ಅದೇಯಾ, ಓಕೆ ಫೈನ್, ಸರಿ. ಎಷ್ಟು ಜನ ಇದ್ದೀರಾ ಇವಾಗ? 2 to 4 12. ಯಾವ ಸಾಂಗಿಗೆ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ? ABCD ಫಿಲ್ಮಿನ್ ಗಣಪತಿ ಸಾಂಗ್. ಓ ನೈಸ್, ವೆರಿ ನೈಸ್. ಪ್ರಾಕ್ಟೀಸಸ್ ಚೆನ್ನಾಗಿ ಮಾಡಿದ್ದೀರಾ? ಎಸ್ ಮ್ಯಾಮ್. ಓಕೆ, ನಿಮಗೆ ಗೊತ್ತಾ ನಾ ಸಾಗರದೋಳು ಅಂತ? ಐ ಆಮ್ ಫ್ರಮ್ ಸಾಗರ, ಶಿವಮೊಗ್ಗ ಸಾಗರ, ಸೊರಬ ಸಾಗರ. ನಾ ಸಾಗರದಿಂದ. ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಪರ್ಫಾರ್ಮೆನ್ಸ್ ಆದಮೇಲೆ ಮಾತಾಡೋಣ. ಅವ್ರ ಹೆಸರೇನು ಕೊಡಿ, ಅಲ್ಲಿ ಮೈಕ್ ಕೊಡಿ. ಏನು ಹೆಸರು? ಪ್ರಣತ್. ಪಾ, ಇವಾಗ ಜಾಸ್ತಿ ಮಾತಾಡಿದ್ರೆ ಹೊಡಿತೇನೆ. ಸರಿ, ಎಷ್ಟನೇ ಕ್ಲಾಸ್ ಪ್ರಣತ್? ಎಷ್ಟನೇ ಕ್ಲಾಸ್? 2ನೇ ಕ್ಲಾಸಾ? ಓಕೆ, ಚೆನ್ನಾಗಿ ಮಾಡಾಯ್ತಾ? ಆಲ್ ದ ಬೆಸ್ಟ್. ಎಸ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹಾಯ್ ಡ್ರೀಮ್ ಡ್ಯಾನ್ಸ್. ಎಸ್ ಮ್ಯಾಮ್. ಹೇಗಿದ್ದೀರಾ ಎಲ್ಲ ಇವಾಗ ಪರ್ಫಾರ್ಮೆನ್ಸ್ ಆದಮೇಲೆ? ಚೆನ್ನಾಗಿದ್ದೀವಿ ಮ್ಯಾಮ್. ಓ, ಫುಲ್ ಜಾತ್ರೆ ಮಾಡಾಕಿದ್ರಿ ಸ್ಟೇಜ್ನ, ಬಟ್ ಚೆನ್ನಾಗಿತ್ತು. ನಿಮ್ಮ ಹೆಸರು? ರುಚಿಕಾ. ಓಕೆ, ಸಾಂಗ್ ಸೆಲೆಕ್ಷನ್ ವಾಸ್ ವೆರಿ ನೈಸ್ ಆ್ಯಕ್ಚುಲಿ. ಯಾಕಂದರೆ ಒಂದು ಜೋಶ್ ಇರುವಂಥ ಒಂದು ಒಳ್ಳೆ ಸಾಂಗ್ ತೊಗೊಂಡಿದ್ದೀರಾ, ಗಣಪತಿ ಬಪ್ಪಂದು. ಆ್ಯಂಡ್ ನಿಮ್ಮ ಕೆಲವೊಂದು ಕಡೆ ನಿಮ್ಮ ಪರ್ಫಾರ್ಮೆನ್ಸಸ್ ಹೇಗಿತ್ತು, ಕೆಲವೊಂದು ಕಡೆ ಪರ್ಫಾರ್ಮೆನ್ಸಸ್ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಇತ್ತು. ಆ್ಯಂಡ್ ಕೆಲವೊಂದು ಕಡೆ ವಿ ಫೆಲ್ ಲೈಕ್ ಅ ಲಿಟಲ್ ಬಿಟ್ ಆಫ್ ಕ್ಲಮ್ಸಿ.
ಬಟ್ ನನಗೆ ಅನಿಸುತ್ತೆ ನಿಮ್ಮ ಹತ್ರ ಆ ಪೊಟೆನ್ಷಿಯಲ್ ಇದೆ ಆ್ಯಂಡ್ ಯು ಕ್ಯಾನ್ ಡೂ ಇಟ್ ರಿಯಲಿ ಗುಡ್ ಆ್ಯಂಡ್ ಹೋಪ್ಸ್ ಇರೋದ್ರಿಂದ ನನ್ನ ಕಡೆಯಿಂದ I really liked you guys. So, I am selecting you guys. Thank you, ma'am. Hi DDA. Yes, sir. ನನಗೆ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಅನಿಸ್ತು. ಥ್ಯಾಂಕ್ ಯು ಸರ್. ತುಂಬ ಕಡೆ ನೀವು ಚೆನ್ನಾಗಿ ಮಾಡಿದ್ದೀರಾ. ಅದೇನಂದರೆ 50% ಚೆನ್ನಾಗಿತ್ತು, 50% ಕೆಲವೊಂದು ಕಡೆ ಕ್ಲಮ್ಸಿನೆಸ್ ಅನಿಸ್ತು. ಸಿನ್ಸ್ ಡಾನ್ಸ್ ವರ್ 3 ಆಲ್ರೆಡಿ ಡಾನ್ಸ್ ವರ್ 2 ಒಂದು ಒಳ್ಳೆ ವೇದಿಕೆನ ಸೆಟ್ ಮಾಡೋದ್ರಿಂದ ಇಲ್ಲಿ ನಾವು ಪ್ರತಿಯೊಂದನ್ನು ನೋಡಬೇಕಾಗುತ್ತೆ. ನಾನು ಡೆಫಿನೆಟ್ಲಿ ನಿಮ್ಮ ಕಾಸ್ಟ್ಯೂಮ್, ನಿಮ್ಮ ಲುಕ್ ಅದು ಕನ್ಸಿಡರ್ ಮಾಡಲ್ಲ, ಯಾಕಂದರೆ ಆಡಿಷನ್ಗೆ ಅದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನಾವಿಲ್ಲಿ ನೋಡ್ತಿರೋದು ಬರೀ ಡ್ಯಾನ್ಸ್. ಸೊ ಅದೇನು ನಿಮಗೆ ಎಫೆಕ್ಟ್ ಆಗಿಲ್ಲ ಇವತ್ತು ನನ್ನ ಪ್ರಕಾರ. ಬಟ್ ಪರ್ಫಾರ್ಮೆನ್ಸ್ಗೆ ಅಂತ ಬಂದಾಗ ಕೆಲವೊಂದು ಕಡೆ ಸೂಪರ್, ಎಸ್ಪೆಷಲಿ ಪ್ರಣತ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇದ್ಕೊಂಡ್ಬಿಟ್ಟು ಅಥವಾ ಅಲ್ಲಿ 3-4 ಜನ ಇದ್ದಾರೆ, ನೀವೆಲ್ಲರೂ ಚೆನ್ನಾಗಿ ಮಾಡಿದ್ರ. ಮತ್ತು ಕೆಲವೊಂದು ಕಡೆ ಸ್ವಲ್ಪ ಆಚೆ ಆಯಿತು. ಅದಕ್ಕೋಸ್ಕರ ಇದು ಫಸ್ಟ್ ಟೈಮ್ ಆಗ್ತಿದೆ. ಒಂದು ಜಡ್ಜ್ ಎಸ್ ಹೇಳಿದ್ದಾರೆ, ನಾನು ಸದ್ಯಕ್ಕೆ ಪೆಂಡಿಂಗ್ ಇಡ್ತಿದ್ದೀನಿ. ನನಗೆ ಸ್ವಲ್ಪ ಥಿಂಕ್ ಮಾಡಲಿಕ್ಕೆ ಟೈಮ್ ಬೇಕು, ಯಾಕಂದರೆ ತುಂಬ ಟೀಮ್ಸ್ ಇದೆ. ಸೊ ನಿಮ್ಮ ಒಂದು ಟೀಮ್ಗೆ ಒಂದು ಜಡ್ಜ್ ಆದರೂ ಎಸ್ ಹೇಳಿದ್ದಾರೆ, ಕೆಲವೊಂದು ಟೀಮ್ಗೆ 2 ಜಡ್ಜಸ್ಸು ಪೆಂಡಿಂಗ್ ಇಟ್ಟಿದ್ದೇವೆ. ಸೊ ನಿಮ್ಮ ಚಾನ್ಸಸ್ ಜಾಸ್ತಿ ಇದೆ ಸೆಲೆಕ್ಟ್ ಆಗೋದು. ಓಕೆ, ಸೊ ಸ್ಮೈಲ್ ಪ್ಲೀಸ್. ಥ್ಯಾಂಕ್ ಯು ಸರ್. ಸೊ ಇವಾಗ ಸದ್ಯಕ್ಕೆ ವೇಟಿಂಗಲ್ಲಿ ಇಟ್ಟಿದ್ದೇವೆ. ಲೆಟ್ಸ್ ಸಿ. ಓಕೆ, ಆಲ್ ದ ಬೆಸ್ಟ್. ನನಗೆ ಅನಿಸುತ್ತೆ ತುಂಬ ಹಾರ್ಡ್ ವರ್ಕಿಂಗ್ ಟೀಮ್ ಅಂತ. ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ದಯವಿಟ್ಟು ನಿಮ್ಮ ಕೊರಿಯೋಗ್ರಾಫರ್ಗೆ ಹೇಳಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಿ. ಓಕೆ, ಸದ್ಯಕ್ಕೆ ವೇಟಿಂಗ್. ಆಲ್ ದ ಬೆಸ್ಟ್ ಟು ಯು ಗೈಸ್. ಥ್ಯಾಂಕ್ ಯು. All the best. Dance, 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 warrior.